ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್, ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ. ಸೊ ಇವತ್ತು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ರುಚಿಕರವಾದಂಥ ಬಿಸಿ ಬಿಸಿಯಾದಂಥ ಯಾವುದೋ 2 ಖಾದ್ಯಗಳು ತಯಾರಾಗುತ್ತೆ. ಯಾವೆಲ್ಲ ಖಾದ್ಯ ಕ್ಲೂ ಇಲ್ಲ, ಯಾಕೆಂತೇಳಿದರೆ ಇನ್ನೂ ಕೇಳಲಿಲ್ಲ ನಮ್ಮ ಗೆಸ್ಟ್ ಹತ್ರ. ಸೊ ಇವತ್ತು ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ರೇಖಾ ಪೈ ಅವರು. ಇದನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮಗಿವತ್ತು ಯಾವ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತೀವಿ? ಯೂಶ್ವಲಿ ನೀವು ಹೇಳ್ಕೊಡುವಾಗ ಒಂದು GSBದು ಇಲ್ದಿದ್ರೆ ಏನಾದರೂ ಒಂದು ನಿಮ್ಮದೇ ಇನೋವೇಟಿವ್ ರೆಸಿಪಿ ಇರುತ್ತೆ. ಸೊ ಇದರಲ್ಲಿ ಯಾವುದು ಇವತ್ತು ನಿಮ್ಮದೇ ಇನೋವೇಟಿವ್ ರೆಸಿಪಿ? ಸೊ ಇನೋವೇಟಿವ್ ರೆಸಿಪೀಸ್ ಟ್ರೈ ಮಾಡೋದ್ರಲ್ಲಿ ನೀವು ಸೂಪರ್. ಯಾಕೆಂತ ಹೇಳಿದ್ರೆ ಬರುವ ಏನಾದರೂ ಒಂದು ಇನೋವೇಟಿವ್ ರೆಸಿಪಿ ಇರುತ್ತೆ. ಇಷ್ಟೆಲ್ಲ ಇದು ಹೇಗೆ ಉಳಿಯುತ್ತೆ ನಿಮಗೆ? ಅಂದರೆ ಸ್ವಲ್ಪ ಮಕ್ಕಳು ಸ್ವಲ್ಪ ಹೇಳ್ತಾರೆ ಹೀಗೆ ಮಾಡು ಹಾಗೆ ಮಾಡು ಅಂತ, ಹಾಗೆ ಅಡ್ಜಸ್ಟ್ ಆಗಿ ಹೋಗ್ತದೆ ಒಂದಕ್ಕೊಂದು. ಸೊ ಒಂದೊಂದೇ ಟ್ರೈ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಎಲ್ಲದಕ್ಕೂ ಟ್ರಯಲ್ಗೆ ಫಸ್ಟ್ ರ್ಯಾಟ್ ಅವರೇನಾ? ಮನೆಯಲ್ಲಿ ಸೊ ನಮ್ಗೆ ಇವಾಗ ಯಾವ ರೆಸಿಪೀಸ್ ಹೇಳ್ಕೊಡ್ತೀವಿ? ನೂಡಲ್ಸ್ ಒಂದು. ಚಟ್ಪಟ ನೂಡಲ್ಸಾ? ಹಾಂ, ಇದೇನು ಈವ್ನಿಂಗ್ ಸ್ನ್ಯಾಕಾ ಅಥವಾ ಊಟಕ್ಕೆ ಆಗೋದು? ಈವ್ನಿಂಗ್. ಓಕೆ. ಮತ್ತೆ ನೀರುಳ್ಳಿ ಪಕೋಡ. ನಮ್ಮದ್ರಲ್ಲಿ ಪಿಯಾವ್ ಬಜ ಅಂತ ಹೇಳ್ತಾರೆ. ಪಿಯಾವ್ ಬಜ ಬಜೋ ಬಜೋ ಬಜೋ. ಹಾಂ, ಓಕೆ, ಸರಿ. ನೋಡೋಣ, ಪಿಯಾವ್ ಬಜೋನ ಅಥವಾ ಈರುಳ್ಳಿ ಪಕೋಡ. ಹಾಂ. ಸೊ ಹಾಗಾದರೆ ತಯಾರಿಸೋದಕ್ಕೆ ಕಿಚನ್ಗೆ ಹೋಗೋಣ, ಬನ್ನಿ. ಸರಿ ಮೇಡಮ್. ಸೊ ಫಸ್ಟ್ ಹಾಗಾದರೆ ನಮಗೆ ಯಾವುದು ಬಜೋ? ಅಲ್ಲ, ಈಗ ಪಿಯಾವ್ ಬಜೋ. ಪಿಯಾವ್ ಬಜೋನ ನೆಕ್ಸ್ಟ್ ಮಾಡ್ತೀರಿ. ಸೊ ಫಸ್ಟ್ ಈಗ ಚಟ್ಪಟ ನೂಡಲ್ಸ್. ಸೂಪರ್. ಸ್ಟಾರ್ಟ್ ಮಾಡೋಣ. ಪಾತ್ರೆ ಕೊಡಿ, ನೀರು ಬಿಸಿ ಮಾಡಿ ಉಪ್ಪು ಹಾಕಿ ಎಣ್ಣೆ ಹಾಕಿ ನೂಡಲ್ಸ್ ರೆಡಿ. ನೂಡಲ್ಸ್ ಬೇಯಿಸೋದಕ್ಕಾ? ಓಕೆ, ಹಾಗಾದರೆ ಇದು ಸಾಕು ಅನಿಸುತ್ತೆ ಅಲ್ಲ? ಹಾಂ. ಹಾಂ ಸರ್, ಇದು ಬಿಸಿ ಆಗಬೇಕು. ಹಾಂ, ಬಿಸಿ ಆಗುವಾಗ ಅದಕ್ಕೆ ಎಣ್ಣೆ ಮತ್ತು ಉಪ್ಪು ಹಾಕಬೇಕು. ಬಿಸಿ ಆದ ನಂತರ ಹಾಂ ನೂಡಲ್ಸ್ ಬಿಡಿ ಬಿಡಿ ಬರ್ತದೆ. ಹಾಂ, ಉದುರಾಗಿ ಬರುತ್ತೆ. ಈಗ ಆಯಿಲ್ ಹಾಕುವ. ಇದಕ್ಕೆ ಕುದೀತಾ ಉಂಟಲ್ಲ ನೀರು. ಹಾಂ, ಸ್ವಲ್ಪ ಕುದಿ ಬರಲಿಕ್ಕಾಗುವಾಗ ಎಣ್ಣೆ. ಹೌದು. ಸಾಕು ಸಾಕು. ಈಗ ಸ್ವಲ್ಪ ಉಪ್ಪು ಕೂಡ ಹಾಕ್ಬೋದು. ಈಗ ಅದು ಕುದೀತಾ ಉಂಟಲ್ಲ, ಈಗ ಬಿಸಿಯಾಗಿದೆ ನೀರು. ಕುದಿಬೇಕದು? ಓಕೆ, ಸ್ವಲ್ಪ ಕುದಿ ಬರಲಿಕ್ಕಾಯ್ತು. ಓಕೆ, ಈಗ ಇದನ್ನು ಹಾಕಬೇಕಾಗಿದೆ. ಹಾಕಿ ಮೇಡಮ್. ಈಗ ಅದು ಕುದೀತಾ ಇರ್ತದೆ. ಓಕೆ, ನಾವು ಅಷ್ಟರೊಳಗೆ ಒಂದು ಪೇಸ್ಟ್ ಮಾಡುವ. ಅಂದರೆ ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ತರಿ ಪೇಸ್ಟ್. ತರಿಯಾಗಿ ರುಬ್ಕೊಳ್ಬೇಕಾ? ಸ್ವಲ್ಪ ನೀರು ಹಾಕಬೇಕು. ಹಾಂ. ಸೊ ಎಲ್ಲ ಹಸಿಮೆಣಸು ಹಾಕೊಳ್ಳೋದಾ ಇದಕ್ಕೆ? ಇಷ್ಟು ಒಂದು ಪ್ಯಾಕೆಟ್ ಈ ಸಾಧಾರಣ 5 ಬೇಕಾಗ್ತದೆ. ನೀರು ಹಾಕಬೇಕಾ? ಸ್ವಲ್ಪ ಹಾಕಿ. ಅಂದರೆ ಬೆಳ್ಳುಳ್ಳಿ ಇದ್ದ ಕಾರಣ ಸ್ವಲ್ಪ ಹಾಕಬೇಕು.
ಸಾಕು ಅನ್ಸುತ್ತಲ್ಲ. ಹಾಂ ಸರ್. ಸಾಕಲ್ಲ. ಇದು ಎಷ್ಟು ಅಂದರೆ 80% ಬಾಯ್ಲ್ ಆಗಬೇಕಾ ಪೂರ್ತಿ ಫುಲ್ 80%? ಮೆದು ಆಗ್ತದೆ ಜಾಸ್ತಿ ಇದಾಗಿ. ಓಕೆ. ಅದು ನಾವು ನೋಡಿಕೊಂಡು ಅದು ಗೊತ್ತಾಗ್ತದೆ ಹೀಗೆ ಮುಟ್ಟುವಾಗ. ಜಾಸ್ತಿ ಬೇಯಲಿಕ್ಕೆ ಬಾರ್ದು. ಓಕೆ. ನೋಡಿ ಹೀಗೆ ಮುಟ್ಟಿದ್ರೆ ಗೊತ್ತಾಗ್ತದೆ ಇದಷ್ಟು ಬೇಯಲಿಲ್ಲ. ಸ್ವಲ್ಪ ಬೇಯಬೇಕಲ್ಲ. ಇದು ಈವ್ನಿಂಗ್ ಸ್ನ್ಯಾಕ್ ಅಂದರೆ ಈ ಥರ ಊಟಕ್ಕೆ ಮಾಡುವಂಥದ್ದ ಅಥವಾ ಊಟಕ್ಕೆ ಮಾಡ್ಕೊಳ್ಳೋದು? ಯೂಶ್ವಲಿ ಫ್ರೈಡ್ ನೂಡಲ್ಸ್ ಇದೆಲ್ಲ ಸಿಗುತ್ತಲ್ಲ, ಫ್ರೈಡ್ ರೈಸ್ ಟೈಪಲ್ಲಿ, ಅದೇ ರೀತಿ ಬರುತ್ತೆ. ನಾವು ಮೊನ್ನೆ ನೈಟ್ ಹಾಗೆ ಇದು ಮಾಡಲಿಲ್ಲ, ಅನ್ನ ಮಾಡಲಿಲ್ಲ, ಮಕ್ಕಳು ಹೇಳಿದ್ರು ಹೀಗೆ ಮಾಡಿ ನೋಡುವ ಅಂತ. ಹಾಂ, ಹಾಗೆ ಟ್ರೈ ಮಾಡಿದ್ವಿ. ವೆರಿ ನೈಸ್. ಸೊ ಅದೀಗ ನಮಗೂ ಕೂಡ ಕಲ್ತ್ಕೊಳ್ಳೋಕ್ಕಾಯಿತು. ಹೌದೌದು, ಊಟದ ಬದಲು ಇದು ಮಾಡ್ಬೋದು. ಸೊ ಹೊರಗಡೆಯಿಂದ ಸುಮ್ಮನೆ ತರೋ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಳೋದು. ಇದು ನೋಡಿ ಈ ಥರ ಬರಬೇಕು, ಹೀಗೆ ಮೇಲೆ ಮಾಡುವಾಗ ಹೀಗೆ ಮುಟ್ಟುವಾಗ ನೋಡಿ ಪೀಸ್ ಆಗ್ತದೆ. ಓಕೆ. ಸೊ ಜಸ್ಟ್ ಹಾಗೆ ಮುಟ್ಟಿದಾಗ ಕಟ್ ಆಗಬೇಕು. ಮತ್ತೆ ಜಾಸ್ತಿ ಮೆದು ಮಾಡಿದ್ರೆ ಅದು ಮುದ್ದೆಗೆ ಆಗ್ತದೆ ನೂಡಲ್ಸ್, ಆ ಥರ ಆಗಬಾರ್ದು. ಇದು ಸಾಕು. ಡನ್. ಓಕೆ. ಈಗ ಇದನ್ನು ಇಕ್ಕಿ ಹಾಕಿ ಸೋಸ್ಬೇಕು. ಓಕೆ. ಓಕೆ. ನೆಕ್ಸ್ಟ್ ಇನ್ನು ಪ್ಲೇಟಿನ ಮೇಲೆ ಬಿಡಿ ಬಿಡಿಯಾಗಿ ಹಾಕುವ. ಉದುರಿಸ್ಕೊಳ್ಬೇಕಾ? ಪ್ಲೇಟಿನ ಮೇಲೆ ಹೀಗೆ ಬಿಡಿ ಬಿಡಿ ಹಾಕಿದ್ರೆ ನೋಡಿ ಹೀಗೆ ಬಿಡಿ ಬಿಡಿ ಇರ್ತದೆ. ಉದುರುದ್ರಾಗಿ ಬರುತ್ತೆ. ಈಗ ಬಾಣಲೆ ಕೊಡಿ. ಓಕೆ. ಈಗ ಬಾಣಲೆ ಇಟ್ಟು ಬಿಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ. ಸನ್ ಪ್ರೀಮಿಯಂ ಎಣ್ಣೆ ಉಂಟಲ್ಲ? ಎಸ್, ಎಕ್ಸಾಕ್ಟ್ಲಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾಗಬೇಕು. ಸಾಕು ಸಾಕು. ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇರಲಿ ನಾನು ಶುರು ಚೀಟಲ್ಲಿ ಬರೆಯುವುದು ಸನ್ ಪ್ರೀಮಿಯಂ ಎಣ್ಣೆ. ಅಂದ್ರೆ ಎಲ್ಲರ ಮನೆ ಮೆಚ್ಚಿದ ಒಂದು ಆಯಿಲ್ ಅಂತ ಹೇಳಿದ್ರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್. ನನಗೆ ಏನು ಅದು ತುಂಬಾ ಇಷ್ಟ. ಅದರಲ್ಲಿ ಬೇರೆ ಅಡುಗೆ ಮಾಡ್ತಾ ಇರುವಾಗ ನಿಮಗೆ ಒಂದು ಏನೋ ಆಯಿಲ್ದು ಒಂಥರ ಹೆವಿನೆಸ್ ಅನ್ಸಲ್ಲ, ಲೈಟ್ ಆಗಿದೆ. ಅದಕ್ಕೆ ಹೇಳಿದಲ್ಲ, ಅದು ಕೊಲೆಸ್ಟ್ರಾಲ್ ಫ್ರೀ, ಹಾಗಾಗಿ ಅದು ತುಂಬಾ ಟೇಸ್ಟಿ ಕೂಡ ಅನ್ಸುತ್ತೆ. ಹೌದು. ತುಂಬಾ ದಪ್ಪ ಚಿಪ್ ಚಿಪ್ ಅನ್ಸಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ತುಂಬಾ ಲೈಟ್, ಮತ್ತೆ ಎಷ್ಟು ಬೇಕು ಅಷ್ಟೇ ತೆಳ್ಳಗೆ ಕೂಡ ಇರ್ತದೆ, ದಪ್ಪಾಗಿ ಅದು ಒಂಥರ ಇದ್ರಾಗಿ. ಸೊ ಎಣ್ಣೆ ಬಿಸಿ ಆಯ್ತು. ಈಗ ನೀರುಳ್ಳಿ ಹಾಕ್ತೇನೆ. ಕೆಲವರಿಗೆ ಇದು ಸ್ವಲ್ಪ ಕೆಂಪು ಆಗ್ಬೇಕಂತ ಹೇಳ್ತಾರೆ ಇದು ಮಾಡುವಾಗ, ಕೆಲವರು ಹಸಿ ಇದ್ರೆ ಒಳ್ಳೇದಂತ. ತುಂಬಾ ಈ ತರ ಫ್ರೈಡ್ ರೈಸ್ ಅಥವಾ ಫ್ರೈಡ್ ನೂಡಲ್ಸ್ ತುಂಬಾ ಬೇಕು ಅಂತ ಇಲ್ಲ. ಹೌದು, ಅದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್. ನಾವು ಮನೆಯಲ್ಲಿ ಮಾಡೋದಾದ್ರೆ ಹೇಳ್ತಾರೆ ಸ್ವಲ್ಪ, ನನ್ನ ಹಸ್ಬೆಂಡ್ ಹೇಳ್ತಾರೆ ಸ್ವಲ್ಪ ಕೆಂಪು ಆಗ್ಲಿಕ್ಕೆ ಬಿಡು ಅಂತ, ಅದೊಂಥರ ಟೇಸ್ಟ್ ಬರ್ತದೆ ಹೇಳಿ. ಅವ್ರಿಗೆ ಕ್ರಿಸ್ಪ್ ಆಗಬೇಕು ಸ್ವಲ್ಪ. ಈಗ ಕ್ಯಾಪ್ಸಿಕಮ್ ಹಾಕ್ತೇನೆ. ಕ್ಯಾಪ್ಸಿಕಮ್ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು, ಅದಕ್ಕೆ ಫಸ್ಟ್ ಹಾಕ್ಬೇಕಾಗ್ತದೆ. ಬೇರೆ ಆದರೆ ಪರವಾಗಿಲ್ಲ, ಹಸಿ ಹಸಿ ಆದರೆ ತಿನ್ಬೋದು. ಅದೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು ಮಾತ್ರ ಅಷ್ಟೇ. ಹೌದು. ಈಗ ಕ್ಯಾಬೇಜ್, ಈಗ ಕ್ಯಾರೆಟ್, ಮಕ್ಕಳು ತರಕಾರಿ ಎಲ್ಲ ತಿನ್ನದಿದ್ದಾರೆ, ಈ ಥರ ಎಲ್ಲ ಮಾಡಿ ಕೊಟ್ಟರೆ ಬೇಗ ತಿಂತಾರೆ. ಇದರಲ್ಲೆಲ್ಲ ಬೇಗ ಹೋಗುತ್ತೆ ಎಲ್ಲ. ಅದೇ ಹೇಳಿದ್ದು, ಈ ಥರ ಏನೋ ಫ್ಯಾನ್ಸಿ ಸ್ವಲ್ಪ ಫಾಸ್ಟ್ ಫುಡ್ ಕಲರ್ ಇದೆಲ್ಲ ಬೇಗ ಸೇರುತ್ತೆ ಅಲ್ಲ. ಮತ್ತೆ ಇದರಲ್ಲಿ ಕೇಸರಿ ಬಿಳಿ ಹಸಿರು ಉಂಟು ನೋಡಿ, ಬ್ಲ್ಯಾಕ್ ಕಲರ್ ಚೆನ್ನಾಗಿ ಕಾಣ್ತಾ ಇದೆ. ನೂಡಲ್ಸ್ ಆದ ಕಾರಣ ಎಲ್ಲವೂ ಕೂಡ ಸೇಮ್ ಶೇಪಲ್ಲೇ ರಿಟೇನ್ ಸಪೂರ ಕಟ್ ಮಾಡ್ಕೊಂಡಿದ್ದೀವಿ. ಈಗ ಪೇಸ್ಟ್ ಮಾಡಿದ್ದೇವಲ್ಲ ಅದನ್ನು ಹಾಕಬೇಕು. ನಿಮಗೆ ಸ್ವಲ್ಪ ಖಾರ ಇಷ್ಟ ಅಲ್ಲ? ಹಾಕಿ. ಈಗ ಟೊಮೆಟೊ ಕಚಪ್ ಹಾಕ್ತೇನೆ. ಓಕೆ.
2 ಸ್ಪೂನ್ ಅಷ್ಟು ಬೇಕಾ? ಹಾಂ ಬೇಕು, 1.5-2 ಸ್ಪೂನ್ ಹತ್ರ ಉಂಟು. ನೀವು ಮಾಡಿ, ನಾನು ತಿರುಗಿಸ್ತೇನೆ. ಸೋಯಾ ಸಾಸ್ ಸ್ವಲ್ಪ ಸಾಕು. ಇನ್ನೇನು ಹಾಕ್ಲಿಕ್ಕಿದೆ? ಉಂಟು, ಇನ್ನು ಮಸಾಲ ಉಂಟು, ನೂಡಲ್ಸ್ ಮಸಾಲ. ಕೊಡಿ, ನಾನು ತಿರುಗಿಸ್ತೀನಿ. ಇದು ನನ್ನ ಮಕ್ಕಳು ಹೇಳ್ತಾರೆ ಯಾವಾಗಲೂ ನೂಡಲ್ಸ್ ಮಾಡುವಾಗ ಮ್ಯಾಗಿ ಮಸಾಲ ಹಾಕಬೇಕಂತ, ಸ್ವಲ್ಪ ಟೇಸ್ಟ್ ಬರ್ತದಂತೆ. ಹಾಗೆ ನಾನು ಸ್ಪೆಷಲ್ ಇರುವಾಗ ಟ್ರೈ ಮಾಡ್ತಾರೆ ಈ ಥರ ಎಲ್ಲ. ಹಿಂದೆ ಇರುವಾಗ ಕಿಚನ್ ಮಾಡ್ತಾರೆ. ಮಾಡ್ತಾರೆ. ಇದು ಮ್ಯಾಗಿ ಮಸಾಲ ಸ್ವಲ್ಪ ಟೇಸ್ಟಿಗೆ ನೋಡುವ ಅಂತ. ಇದು ನೂಡಲ್ಸ್ ಮಸಾಲ. ಅದು ಸಪ್ರೇಟ್ ಅಲ್ಲ? ಬೇರೆ ಬೇರೆ. ಉಪ್ಪಿಲ್ಲದ್ರೆ ರುಚಿ ಇಲ್ಲ ಅಲ್ಲ. ಸ್ವಲ್ಪ ವಿನಿಗರ್ ಹಾಕ್ತೇನೆ. ಈಗ ನೂಡಲ್ಸ್ ಹಾಕಬೇಕು. ಈ ಥರ ಬಿಡಿ ಬಿಡಿಯಾಗಿ ಉದುರಾಗಿ ಬರುತ್ತೆ. ಇದು ಶಾವಿಗೆ ಮಾಡ್ತೇವಲ್ಲ ಆ ಥರ. ಆ ಜಾತ್ರೆಯಲ್ಲೆಲ್ಲ ಹೀಗೆ ಮೇಲೆ ಮೇಲೆ ಮಾಡಿ ಮಾಡ್ತಾರಲ್ಲ, ಅದು ನೋಡ್ಲಿಕ್ಕೆ ಖುಷಿ. ಅದು ನೋಡಿದ್ರೆ ಹಾಗೇನೆ, ಅದಕ್ಕೋಸ್ಕರನೇ ಹೋಗಿ ಅದನ್ನ ತಗೊಳ್ತಾರೆ. ಹೌದು, ಅದಕ್ಕೆ ಮನೇಲಿ ಮಾಡ್ಬೇಕಾದ್ರೂ ನಾವು ಅಷ್ಟೇ ಕೊಡಿ, ಹೀಗೆ ಎಲ್ಲ ಮಾಡಿ ಬೇಗ ಎಲ್ಲ ಸೇರುತ್ತೆ. ನನ್ನ ಮಕ್ಕಳು ಹೇಳಿಕುಂಟು, ಆ ಬೆಂಕಿಯಲ್ಲಿ ಹಾಗೆ ಮಾಡ್ತಾರಲ್ಲ ಹಾಗೆ ಮೇಲೆ ಮೇಲೆ ಮಾಡಿ. ಆಮೇಲೆ ನೀವು ಹೇಳಬೇಕು, ಆಮೇಲೆ ಗೊತ್ತಿಲ್ಲ ಪ್ಲೇಟಿಗೆ ಬರೋ ಮೊದಲು ಕೆಳಗೆ ಎಲ್ಲ ಬಿದ್ದರೆ ನಾನಲ್ಲ ಹೊಣೆ ಅಂತ. ಇದರಲ್ಲಿ ಬರೀ ಮಿಕ್ಸಿಂಗೇ ಇರೋದಲ್ಲ, ಮಿಕ್ಸಿಂಗ್ ಕರೆಕ್ಟ್ ಆದ್ರೆ ಸರಿ ಬರ್ತದೆ ಅಂತ. ನಾವು ಎಷ್ಟು ಬಾಣಲೆ ಸ್ವಲ್ಪ ದೊಡ್ಡದು ತಗೊಳ್ತೇವೆ ಅಷ್ಟು ಒಳ್ಳೇದಿದೆ. ಇದರಲ್ಲೂ ಕಬ್ಬಿಣದ್ದು ಆಗಬೇಕು, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಜಾಸ್ತಿ, ಟೇಸ್ಟ್ ತುಂಬ ಇದಾಗುತ್ತೆ. ಆಯ್ತು ಸರ್. ಇದರ ಮೇಲೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಕುವ. ಓಕೆ. ಮತ್ತು ಬೆಳ್ಳಿ ಎಳ್ಳು ಬೇಕಾದರೆ ಹಾಕ್ಬೋದು. ಹುರಿದು ಹಾಕ್ಬೋದು. ಸಾಕು, ಆಯ್ತು. ಇದು ರೆಡಿ? ರೆಡಿ. ಸೊ ಚಟ್ಪಟ ನೂಡಲ್ಸ್ ಇಸ್ ರೆಡಿ. ಎಸ್ ಮೇಡಮ್, ಸರ್ವ್ ಮಾಡಿ. ನೋಡಿ ಬಿಡಿ ಬಿಡಿಯಾಗಿ ಬಂತಲ್ಲ. ತುಂಬ ಖುಷಿಯಿಂದ ಮಾಡಿದ ಚಟ್ಪಟ ನೂಡಲ್ಸ್ ರೆಡಿಯಾಗಿದೆ. ಟೇಸ್ಟ್ ನೋಡಿ ಹೇಳಿ. ನೀವೆಷ್ಟು ಖುಷಿಯಿಂದ ಮಾಡಿದ್ರು ಅದಕ್ಕಿಂತ ಡಬಲ್ ಆಗಿ ಖುಷಿ ನನಗೆ ಆಗಿದೆ. ಯಾಕೆ ಅಂತ ಹೇಳಿದರೆ, ಮಧ್ಯಾಹ್ನದ ಹೊತ್ತಿಗೆ ಊಟ ಇದು ಹೊಟ್ಟೆ ಚುರು ಅಂತಿರುವಾಗ ಈ ಥರ ಬಿಸಿ ಬಿಸಿ ನೂಡಲ್ಸ್ ಕೊಟ್ಟರೆ ಯಾರಿಗೆ ಖುಷಿ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಚಟ್ಪಟ ನೂಡಲ್ ತಯಾರಾಗಿದೆ. ನಿಮಗೂ ಕೂಡ ಈಗ ತುಂಬ ಆಸೆ ಆಗ್ತಾ ಇರ್ಬೋದು. ಅದೇ ಹಾಕಿ ತುಂಬ ಈಸಿಯಾಗಿದೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇಷ್ಟಿದ್ರೆ ಸಾಕು, ನೀವಾಗೆ ಮಾಡ್ಕೊಳ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಚಟ್ಪಟ ನೂಡಲ್ಸ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರಿಗೆ ಎಣ್ಣೆ ಉಪ್ಪು ಹಾಕಿ ಕುದಿಸಿ, ಕುದಿ ಬಂದ ಬಳಿಕ ನೂಡಲ್ಸನ್ನು ಹಾಕಿ ಬೇಯಿಸಿ ಸೋಸಿಕೊಳ್ಳಿ. ಇನ್ನೊಂದೆಡೆ ಹಸಿಮೆಣಸಿಗೆ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾಬೇಜ್, ಕ್ಯಾರೆಟ್ ಹಾಕಿ ಹುರಿಯಿರಿ. ಆನಂತರ ಹಸಿಮೆಣಸು ಪೇಸ್ಟ್, ಟೊಮ್ಯಾಟೊ ಕೆಚಪ್, ಸೋಯಾ ಸಾಸ್, ನೂಡಲ್ಸ್ ಮಸಾಲ ಪುಡಿ, ಮ್ಯಾಗಿ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆರೆಸಿ ತಯಾರಿಸಿದ ನೂಡಲ್ಸ್ ಹಾಕಿ ಬೆರೆಸುತ್ತಾ ಮಗುಚಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಚಟ್ಪಟ ನೂಡಲ್ಸ್ ತಯಾರಾಯಿತು. ಸೈಡ್ಗೆ ಗೋಬಿ ಮಂಚೂರಿ ಎಲ್ಲ ಇದ್ದರೆ ಚೆನ್ನಾಗಿತ್ತು, ಬಟ್ ಅವರು ಏನೋ ಈರುಳ್ಳಿ ಬಜೋ ಮಾಡ್ತಾಯಿದ್ದಾರೆ. ಅದು ಈರುಳ್ಳಿಗೆ ಏನು ಹೇಳ್ತಾರೆ ಮರ್ತೋಯ್ತು.
ಬಜೋ ಮಾತ್ರ ಸರಿಯಾಗಿ ನೆನ್ಪಿಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ಪಾರ್ಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಟೀ ಟೈಮ್ಗೆ ಈಗ ಹೇಳಿಕೊಡುವಂಥ ಒಂದು ರೆಸಿಪಿ ಸೂಪರ್ ಆಗಿರುತ್ತೆ. ಅದು ನೀವು ಊಟಕ್ಕೂ ಕೂಡ ಮಾಡ್ಬೋದು, ಟೀ ಟೈಮ್ ಸ್ನ್ಯಾಕ್ ಕೂಡ ಅದನ್ನು ತಯಾರಿಸ್ಕೊಳ್ಬೋದು. ಯಾವುದು? ಈರುಳ್ಳಿ ಬಜೋ. ಬನ್ನಿ ಕೇಳೋಣ. ಎಸ್ ಮೇಡಮ್, ಈರುಳ್ಳಿಗೆ ಏನು ಹೇಳಿದ್ರಿ? ಪಿಯಾವೋ ಬಜೋ. ಪಿಯಾವೋ. ಓಕೆ, ಪಿಯಾವ್ ಅಂದರೆ ನೀರುಳ್ಳಿ. ಪಿಯಾವೋ ಅಂತ ತಗೊಳ್ಬೇಕು. ಹೌದು. ಸರಿ, ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬೌಲಲ್ಲಿ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಅದಕ್ಕಿಂತ ಮೊದಲು ಕೊತ್ತಂಬರಿ ಇದು ತರಿಯಾಗಿ ಪುಡಿ ಮಾಡಬೇಕು. ಪುಡಿ ಮಾಡೋದಾ? ಫುಲ್ ಪುಡಿ ಅಲ್ಲ, ತರಿಯಾಗಿ. ಇದನ್ನು ಹಾಕ್ಲಾ? ಇಷ್ಟು ಬೇಕಾಗುತ್ತಾ? ಬೇಕಾಗ್ತದೆ. ಹಾಕಿ, ಅದು ಪೌಡ್ರ್ ಮಾಡುವಾಗ ಸ್ವಲ್ಪ ಆಗ್ತದೆ. ಓಕೆ. ನಮ್ಮ ಮೆಕಾಯ್ ಹೋಮ್ ಅಪ್ಲಯನ್ಸಸ್ಸಲ್ಲಿ ಒಂದೇ ರೌಂಡ್ ಅಷ್ಟು ಬೇಗ ಪುಡಿಯಾಗಿ ಆಯ್ತು. ಇದಕ್ಕೆ ಬೇಕಾಗುವಾಗ ಸಾಕಾ? ಸಾಕು. ಅಂದರೆ ಈರುಳ್ಳಿ ಬಜ್ಜಿಗೆ ಅದು ಸ್ವಲ್ಪ ಪುಡಿ ಆದರೆ ಸಾಕಾಗ್ತದೆ. ಈಗ ನಾನು ನೀರುಳ್ಳಿ ಹಾಕ್ತೇನೆ. ಈಗ ಹಸಿಮೆಣಸು. ಈಗ ಕೊತ್ತಂಬರಿ ನಾವು ಪೌಡ್ರ್ ಮಾಡಿದ್ದೇವಲ್ಲ, ಅದನ್ನು ಹಾಕಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ. ಇದು ಅಕ್ಕಿ ಹಿಟ್ಟು, ತರಿ ಬರಬೇಕಲ್ಲ. ಸ್ವಲ್ಪ ಕ್ರಿಸ್ಪಿನೆಸ್ ಇದೆ, ಅದಕ್ಕೋಸ್ಕರ. ಇದು ಕಡಲೆ ಹಿಟ್ಟು. ಸೊ ಇದು ಕಲಸಿದ ತಕ್ಷಣ ಇದನ್ನ ಎಣ್ಣೆಗೆ ಬಿಡಬೇಕು, ನೀರು ಬಿಟ್ಕೊಳ್ಳಿ. ನೀರು ಬಿಡ್ತದೆ, ಆಚೆಯಿಂದ ಎಣ್ಣೆ ಇಡುದು. ಓಕೆ, ಫೈನ್. ಮತ್ತು ಇದಕ್ಕೆ ಸ್ವಲ್ಪ ನೀರು ಬೇಕು. ಓಕೆ, ಸೊ ಆಯಿಲ್ ಇಟ್ಕೊಂಡ್ಬಿಡ್ಲಾ? ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಯಾವುದೇ ಅಡುಗೆಗೂ ಕೂಡ ಬೆಸ್ಟ್ ಆಯಿಲ್ ಅಂತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ಚಿಲ್ಲಿ ಪೌಡರ್ ಹಾಕ್ಲಾ? ಹೌದು. ನೋಡ್ಕೊಳ್ಳಿ, ಸ್ವಲ್ಪ ಅರ್ಧ ಸಾಕು. ಸಾಕು. ಸ್ವಲ್ಪ ನೀರು ಹಾಕ್ಲಾ? ಹೌದು, ಸ್ವಲ್ಪ, ಜಾಸ್ತಿ ಬೇಡ, ಕೈಗೆ ಹಾಕಿ. ಸಾಕು. ಅಂದ್ರೆ ಈರುಳ್ಳಿದ್ದೇ ನೀರು ಬಿಟ್ಕೊಳ್ಳೋದ್ರಿಂದ ಹೌದು, ಸಾಕಾಗ್ತದೆ. ಹಿಟ್ಟು ಬೇಕಾದರೆ ನೋಡಿಕೊಂಡು ಹಾಕಬೇಕು. ಎಣ್ಣೆ ಕೂಡ ಕಾದಿದೆ, ಅದು ಕೂಡ ಸ್ವಲ್ಪ ಹೀಗೆ ಹಾಕಿ ನೋಡಬೇಕು, ಆಗ ಗೊತ್ತಾಗ್ತದಲ್ಲ ಕಾದಿದೆ. ಇದು ದಪ್ಪ ಉಂಟೆ ಹೇಳಿ ನೀರು ಹಾಕಿ ತೆಳ್ಳಗೆ ಮಾಡಲಿಕ್ಕೆ ಹೋಗಬಾರ್ದು, ಯಾಕಂದರೆ ನೀರು ಬಿಡ್ತದಲ್ಲ ಮತ್ತೆ. ಸೊ ಈರುಳ್ಳಿ ಕಂಡ್ರೂ ಪರವಾಗಿಲ್ಲ ಅಲ್ಲ? ಹೌದು. ಇದು ಮತ್ತೆ ಬೇಗ ಮಾಡಬಹುದು, ಸಂಜೆ ಟೀ ಟೈಮಿಗೆಲ್ಲ. ಸೊ ಈರುಳ್ಳಿಯನ್ನು ಕಟ್ ಮಾಡೋದು ಮಾತ್ರ ಕೆಲಸ ಅಲ್ಲ? ಹೌದು, ಎಲ್ಲ ಮನೆಯಲ್ಲಿ ಇರ್ತದೆ, ಹೆಚ್ಕೊಳ್ಳೋದು. ಮತ್ತು ಶುಂಠಿ ಎಲ್ಲ ಹಾಕ್ತಾರೆ ಬೇಕಿದ್ರೆ. ನಾನು ಹಾಕೋದಿಲ್ಲ, ಅಂದರೆ ನಮ್ಮ ಮನೆಯಲ್ಲಿ ನನ್ನ ಚಿಕ್ಕ ಮಗನಿಗೆ ಹಾಕಿದರೆ ಆಗೋದಿಲ್ಲ, ಹಾಗೆ ನಾನು ಹಾಕಲಿಕ್ಕೆಲ್ಲ ಹೋಗೋದಿಲ್ಲ. ಸೊ ಅದೇ ಅಭ್ಯಾಸ ಇದೆ. ಹಾಂ, ನಾವು ಹೆಚ್ಚಾಗಿ ಇದನ್ನು ಸಂಜೆ ಮಾಡ್ತೇವೆ ಅರ್ಜೆಂಟಿಗೆ. ಸಂಜೆ ತಿಂಡಿಗೆಲ್ಲ ಬೇಗ. ಟೀ ಟೈಮ್ಗೆ ಸೂಪರ್. ಏನಿಲ್ಲ, ಅನ್ನ ಸಾರು ಇದೆ ಅಂದರೆ ಬರೀ ಈ ಒಂದು ಈರುಳ್ಳಿ ಬಜ್ಜಿ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಆ್ಯಕ್ಚುಲಿ ಇದು
ಇಲ್ಲಿ ಈರುಳ್ಳಿ ಬಜ್ಜಿ ಅಂತ ನಾವು ಹೇಳ್ತೀವಲ್ಲ, ನಮ್ಮ ಕಡೆ ಆ ಕಡೆ ಮೈಸೂರಲ್ಲೆಲ್ಲ ಅದನ್ನು ರೌಂಡ್ ಕಟ್ ಮಾಡಿ ಅದನ್ನು ಬಿಡ್ತಾರೆ, ಅದಕ್ಕೆ ಈರುಳ್ಳಿ ಬಜ್ಜಿ ಅಂತ ಹೇಳ್ತಾರೆ. ಹೌದು, ಇದು ಮಂಗಳೂರು ಈರುಳ್ಳಿ ಬಜ್ಜಿ. ಹೌದು, ಅದು ನೋಡಿದೆ ನಾನು, ಮೈಸೂರಲ್ಲಿ ಹೋಗುವಾಗ ತಿಂದಿದ್ದೆ. ಅದು ತುಂಬ ದಪ್ಪ ಇರುತ್ತೆ ಅದರದ್ದು ಬ್ಯಾಟರ್, ಅದು ಒಳಗೆ ಈರುಳ್ಳಿದು ಅದೇ ಫ್ಲೇವರ್. ಅದು ಕೂಡ ತುಂಬ ಟೇಸ್ಟಿ ಅನಿಸುತ್ತೆ. ಹೌದು, ನಮಗೆ ಅಂದರೆ ಇದು ತಿಂದು ಇದೇ ಟೈಪ್ ಒಳ್ಳೇದಂತ ಕಾಣುದು, ಆಚೆ ಹೋದರೆ ಅದು ಟೈಪ್ ಆ ಥರ. ನಾವು ಎರಡು ಕಡೆನೂ ಇದ್ದೀವಿ. ಹೌದು, ಅದು ಬೇಕು ಇದು ಬೇಕು. ಈಗ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಜಾಸ್ತಿ ಇದಾಗಲಿಕ್ಕೆ ಬಿಡಬಾರ್ದು, ಫ್ರೈ ಆಗಲಿಕ್ಕೆ ಬಿಡಬಾರ್ದು, ಕಪ್ಪಾಗ್ತದೆ. ಗ್ಯಾಸ್ ಆಫ್ ಮಾಡಿ. ಇದು ಬಿಸಿ ಇರುವಾಗನೇ ತಿನ್ನಬೇಕು. ಹಾಂ, ಇನ್ನೂ ಚೆನ್ನಾಗಿ. ಹೌದು, ಬಿಸಿ ಅದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಮೆಣಸಿನ ಐಶ್ವರ್ಯ KT ಸ್ಪೆಷಲ್ ಟೀ ಇರಬೇಕು, ಅದು ಇನ್ನೂ ಚೆನ್ನ. ಸೊ ಈ ಕಡೆ ಬಿಸಿ ಬಿಸಿ ಟೀ ಕುಡಿತಾ ಇದ್ದರೆ, ಈ ಕಡೆ ಒಂದು ಬಿಸಿ ಬಿಸಿ ಈ ಥರ ನೀರುಳ್ಳಿ ಬಜೆ ಇದ್ದರೆ ಆಹಾ ಸೂಪರ್. ತುಂಬ ಪ್ರೀತಿಯಿಂದ ಮಾಡಿದ ಪಿಯಾವ್ ಬೋಜೋ ಈರುಳ್ಳಿ ಪಕೋಡ ರೆಡಿಯಾಗಿದೆ, ಟೇಸ್ಟ್ ನೋಡಿ. ಥ್ಯಾಂಕ್ ಯು. ಸೊ ಈಗ ಫಸ್ಟೇ ಹೇಳಿಬಿಟ್ರಿ ಪಿಯಾವೋ ಬಜೋ. ಥ್ಯಾಂಕ್ ಯು ಮೇಡಮ್. ಸೊ ಬಿಸಿ ಬಿಸಿ ಪಿಯಾವ್ ಬಜೋ ತಯಾರಾಗಿದೆ. ಅಂದರೆ ಈರುಳ್ಳಿ ಬಜೆ, ನೀರುಳ್ಳಿ ಬಜೆ ಹೇಗೆ ಕೂಡ ಅಂದ್ಕೊಳ್ಬೋದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪಿಯಾವ್ ಬಜೋ ತಯಾರಿಸುವ ವಿಧಾನ: ಮೊದಲಿಗೆ ಧನಿಯಾ ಬೀಜವನ್ನು ತರಿತರಿಯಾಗಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಪುಡಿ ಮಾಡಿದ ಧನಿಯಾ ಬೀಜ, ಉಪ್ಪು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ಆನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಕರಿಯಿರಿ. ಈಗ ಗರಿಗರಿಯಾದ ಬಿಸಿ ಬಿಸಿಯಾದ ಪಿಯಾವೋ ಬಜೋ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಎಸ್ ಮೇಡಮ್. ಸೊ ನೂಡಲ್ಸ್ ತಣ್ಣಗಾಗೋ ಮುಂಚೆ ತಿನ್ನೋಣ, ಟೇಸ್ಟ್ ಮಾಡಬೇಕು. ಎಸ್, ಈ ಥರ ತಿರುಗಿಸ್ಬೇಕದು, ಆವಾಗಲೇ ಕರೆಕ್ಟ್ ಬರೋದು. ಚಟ್ಪಟ ನೂಡಲ್ಸ್ ಚಟ್ಪಟ ಆಗಿದೆ. ಆ್ಯಕ್ಚುಲಿ ಆ ನೂಡಲ್ಸ್ ಮಸಾಲ ಹಾಕಿರೋದ್ರಿಂದ ಆ ಚಟ್ಪಟ ಫೀಲಿಂಗ್. ಹೌದು, ವೆರಿ ನೈಸ್. ರಾತ್ರಿಗೆಲ್ಲ ಮಾಡಿ ತಿನ್ಬೋದು. ರಾತ್ರಿ ಯಾಕೆ, ಮಧ್ಯಾಹ್ನಕ್ಕೂ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಓ ಎಸ್. ಸೊ ನೀವೇನಾದರೂ ಫಾಸ್ಟ್ ಫುಡ್ ಇಟ್ಟರೆ, ಕೌಂಟರ್ ಇಟ್ಟರೆ ಚಟ್ಪಟ್ ಸೇಲ್ ಆಗುತ್ತೆ. ಹೌದು, ತುಂಬ ಚೆನ್ನಾಗಿದೆ. ವೆರಿ ನೈಸ್, ಥ್ಯಾಂಕ್ ಯು. ಸೊ ಬಜೋ ತಿನ್ನೋಣ. ಯಾವ ಬಜೋ? ಪಿಯಾವೋ ಬಜೋ. ಹೇಳ್ದಲ್ಲ, ಸ್ಟಾರ್ಟ್ ಮಾಡಿಬಿಡಿ, ಒಳ್ಳೆ ಬಿಸ್ನೆಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇದೂ ಕೂಡ ಸೂಪರ್, ಇದು ಸೂಪರ್, ತುಂಬ ಚೆನ್ನಾಗಿದೆ. ಸೊ ಟೀ ಟೈಮ್ಗೆ ಹೇಳಿ ಮಾಡಿಸಿದ್ದು. ಹೌದು, ಆಸಮ್. ಸೊ ನನಗಂತೂ ತುಂಬ ಇಷ್ಟ ಆಯಿತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಆಹಾ, ಯಾವುದೇ ನಾವು ತಿನ್ನುವಾಗ ತಿಂಡಿ ಆಗಿರಲಿ ಅಥವಾ ಊಟವೇನಾದರೂ ಮಾಡುವಾಗ ಒಂಥರ ಮನಸ್ಸಿಗೆ ತೃಪ್ತಿ ಕೊಡಬೇಕು. ಹೌದು, ಆವಾಗ ಅದು ಸೂಪರ್ ಅಂತ. ತುಂಬ ಚೆನ್ನಾಗಿದೆ. ಸೊ ವೆರಿ ಟೇಸ್ಟಿ ರೆಸಿಪಿ ಹೇಳ್ಕೊಡೋದಕ್ಕೆ ಪ್ರೀಮಿಯಂ ನನಗೆ ತುಂಬ ಖುಷಿ ಆಗ್ತದೆ. ಎಣ್ಣೆ ನನ್ನ ಪ್ರೀತಿ ಇದ್ದು. ಇನ್ನೊಂದು ಪ್ರೀತಿ ಇದು ಕೊಡ್ತೀನಿ, ಇದು ಕೂಡ ನಿಮ್ಮ ಫೇವ್ರೇಟ್, ಯಾವಾಗಲೂ ಹೇಳ್ತಿರ್ತೀರಿ. ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಹಾಗೆ ಮಾಡಿ ತನ್ನಿ ಮಾತ್ರ. ನೆಕ್ಸ್ಟ್ ಟೈಮ್ ತರ್ತೇನೆ, ಖಂಡಿತ ತರ್ತೇನೆ. ಸಾಂಬಾರ್ ಮತ್ತೆ ಇದು ಮಾಡುವ ನೆಕ್ಸ್ಟ್. ಓ ಎಸ್. ಸೊ ಈಗಲೇ ರೆಸಿಪಿ ಎಲ್ರಿಗೂ ಕೂಡ ಗೊತ್ತಾಯಿತು ನೆಕ್ಸ್ಟ್ ಟೈಮ್ದು ಏನು ಅಂತೇಳಿ. ಥ್ಯಾಂಕ್ ಯು ಸೊ ಮಚ್. ನೂಡಲ್ಸ್ ಆಹಾ, ಸೊ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಬಿಸಿ ಬಿಸಿ ಇದನ್ನು ತಿಂತಾ ಇದ್ರಂತೂ ಒಂದಲ್ಲ ಇನ್ನೊಂದು ಪ್ಲೇಟ್ ಬರಲಿ ಅಂತ ಅನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಮೌತ್ ವಾಟರಿಂಗ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು
ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.